ಇತ್ತೀಚಿನ ದಿನಗಳಲ್ಲಿ ಕಿಕ್ ಬಾಕ್ಸಿಂಗ್ ಸ್ಪೋರ್ಟ್ಸ್ ಹೆಚ್ಚು ಟ್ರೆಂಡಿಂಗ್ ಆಗ್ತಾ ಇದೆ. ಯುವ ಜನರು ಮಕ್ಕಳು ಕಿಕ್ ಬಾಕ್ಸಿಂಗ್ನಲ್ಲಿ ಹೆಚ್ಚು ಒಲವು ತೋರುತ್ತಿದ್ದಾರೆ. ಕೃಷ್ಣನೂರು, ಉಡುಪಿಯಲ್ಲೂ ಕಿಕ್ ಬಾಕ್ಸಿಂಗ್ ತರಬೇತಿ ಆರಂಭವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳನ್ನು ಹೊರತರಲು ಉಡುಪಿ ಜಿಲ್ಲಾ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ ಯೋಜನೆ ಹಾಕಿಕೊಂಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಎದುರಾಳಿ ಕೊಡುವ ಏಟಿಗೆ ಪ್ರತಿ ಏಟು ನೀಡಲು ಸಜ್ಜಾಗಿರೋ ಕಿಕ್ ಬಾಕ್ಸರ್ಸ್. ಮೈಯೆಲ್ಲ ಕಣ್ಣಾಗಿಲ್ಲ ಎಂದ್ರೆ ಬೀಳುತ್ತೆ ಪಂಚ್, ಕೈಕಾಲಿನಲ್ಲೇ ಕೊಡು ಏಟು ಕಂಡ್ರೆ ಮೈಯೆಲ್ಲ ಜುಮ್ಮೆನಿಸುತ್ತದೆ. ಎಸ್, ಇದು ಕಿಕ್ ಬಾಕ್ಸಿಂಗ್ ಸ್ಪೋರ್ಟ್ಸ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಟ್ರೆಂಡಿಂಗ್ನಲ್ಲಿದೆ. ದೇಶದಾದ್ಯಂತ ಅನೇಕ ಯುವಕರು ಕಿಕ್ ಬಾಕ್ಸಿಂಗ್ ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಕೃಷ್ಣನೂರು, ಉಡುಪಿಯಲ್ಲೂ ಕಿಕ್ ಬಾಕ್ಸಿಂಗ್ ತರಬೇತಿ ಪಡೆಯುವ ಹುಮ್ಮಸ್ಸಿನ ಕ್ರೀಡಾಪಟುಗಳಿಗೆ ವೇದಿಕೆಯೊಂದು ಸಜ್ಜಾಗಿದೆ. ವೋಕೋ ಇಂಡಿಯಾ ಕಿಕ್ ಬಾಕ್ಸಿಂಗ್ ಫೆಡರೇಷನ್ನ ಅಡಿಯಲ್ಲಿ ದೇಶದಾದ್ಯಂತ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ಗಳು ಇಂತಹ ತರಬೇತಿಯನ್ನ ನೀಡುತ್ತಿದ್ದು, ಉಡುಪಿಯಲ್ಲಿ ಸಹ ಜಿಲ್ಲಾ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬಂದಿದೆ. ಅಂಬಲಪಾಡಿ ಜನಾರ್ದನ ಮತ್ತು ಮಹಾಕಾಳಿ ದೇವಸ್ಥಾನದ ಭವಾನಿ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ ಹಾಗೂ ತರಬೇತಿಗೆ ಚಾಲನೆ ನೀಡಲಾಯಿತು. ದೇವಸ್ಥಾನದ ಧರ್ಮದರ್ಶಿ ವಿಜಯ್ ಬಲ್ಲಾಳ್ ದೀಪ ಬೆಳಗಿಸುವ ಮೂಲಕ ಅಸೋಸಿಯೇಷನ್ಗೆ ಚಾಲನೆ ನೀಡಿ ಶುಭ ಹಾರೈಸಿದರು. ಉಡುಪಿ ಜಿಲ್ಲಾ ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ ವಾಮನ್ ಪಾಲ್ನವರ ಅಧ್ಯಕ್ಷತೆಯಲ್ಲಿ ಆರಂಭಗೊಂಡಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೋಕೋ ಇಂಡಿಯಾ ಮಹಿಳಾ ಘಟಕದ ಚೇರ್ಮನ್ ಪೂಜಾ ಹರ್ಷ, ವೋಕೋ ಇಂಡಿಯಾದ ಅಂತಾರಾಷ್ಟ್ರೀಯ ರೆಫ್ರಿ ಹರ್ಷ ಶಂಕರ್ ಭಾಗವಹಿಸಿದ್ರು. ಪ್ರಾಂಶುಪಾಲ ಜೋಸ್ಲಿ ಡಿಸೋಜಾ, ಸಂತೋಷ್ ಅಮೀನ್, ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಪ್ರವೀಣ್ ಕುಮಾರ್ ಶೆಟ್ಟಿ, ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ವೀಣಾ ಶೆಟ್ಟಿ, ನ್ಯಾಯವಾದಿ ಪ್ರಶಾಂತ್ ಸಾಗರ್, ಜಿಲ್ಲಾ ಬಿಜೆಪಿ ಸಹ ವಕ್ತಾರ ಶಿವಕುಮಾರ್ ಅಂಬಲ್ಪಾಡಿ, ಮಂಗಳೂರು ಕಿಕ್ ಬಾಕ್ಸಿಂಗ್ ಅಸೋಸಿಯೇಷನ್ನ ಮಂಗಳೂರಿನ ಅಧ್ಯಕ್ಷ ನಿತಿನ್ ಸುವರ್ಣ, ರಾಜು ಪೂಜಾರಿ, ಚಂದ್ರಶೇಖರ್ ಸುವರ್ಣ ಮುಂತಾದ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಅಸೋಸಿಯೇಷನ್ ಇನಾಗ್ರೇಷನ್ ಕೂಡ ಈ ಜಾಗದಲ್ಲಿ ಡಾಕ್ಟರ್ ವಿಜಯ್ ಬಲ್ಲಾಳ್ ಅವರ ಅಮೃತ ಹಸ್ತದಲ್ಲಿ ನೆರವೇರಿದೆ. ಹಾಗೆಯೇ ಇವತ್ತು ಕೂಡ ಕಿಕ್ ಬಾಕ್ಸಿಂಗ್ ಇನಾಗ್ರೇಷನ್ ಕೂಡ ಅವರ ಅಮೃತ ಹಸ್ತದಲ್ಲಿ ಇನಾಗ್ರೇಷನ್ ಆಗಿದೆ. ಆದ ಕಾರಣ ನಮಗೆ ತುಂಬ ಖುಷಿಯಾಗ್ತಿದೆ. ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರಾಟೆ ಸಂಸ್ಥೆ ಬೆಳಗಿದೆ. ಹಾಗೆಯೇ ಇದು ಕಿಕ್ ಬಾಕ್ಸಿಂಗ್ ಕೂಡ ನಮ್ಮ ಸಂಸ್ಥೆ ಈಗಾಗಲೇ ನ್ಯಾಷನಲ್ ಲೆವೆಲಲ್ಲಿ 3 ಬೆಳ್ಳಿಯ ಪದಕವನ್ನು ಪಡೆದುಕೊಂಡು ಇವತ್ತು ಇನಾಗ್ರೇಷನನ್ನು ನಾವು ಹಮ್ಮಿಕೊಂಡಿದ್ದೇವೆ. ತುಂಬ ಗಣ್ಯಾದ ವ್ಯಕ್ತಿಗಳು ಬಂದಿದ್ದಾರೆ. ಹಾಗೆಯೇ ನ್ಯಾಷನಲ್ ಕೋಚರ್ಸ್ ಸಹ ನಮ್ಮೊಟ್ಟಿಗಿದ್ದಾರೆ ಕಿಕ್ ಬಾಕ್ಸಿಂಗ್ ವಾಕೋ ಇಂಡಿಯಾದ. ಹಾಗೆಯೇ ವಾಕೋ ಇಂಡಿಯಾದಿಂದ ವಾಕೋ ಕರ್ನಾಟಕದಿಂದ ಜನರಲ್ ಸೆಕ್ರೆಟರಿ ಪೂಜಾ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ಪೂಜಾ ಅಂತ, ಜನರಲ್ ಸೆಕ್ರೆಟರಿ ಆಫ್ ಕರ್ನಾಟಕ ಕಿಕ್ ಬಾಕ್ಸಿಂಗ್ ಸ್ಪೋರ್ಟ್ಸ್ ಅಸೋಸಿಯೇಷನ್. ಇಲ್ಲಿ ಇನಾಗ್ರೇಷನ್ ಸ್ಟಾರ್ಟ್ ಆಗಿದೆ ಇವತ್ತು. ಸೊ ಎಲ್ಲ ನೀಟಾಗಿ ನಡೀತು. ಆ್ಯಂಡ್ ಐ ಹೋಪ್ ದಟ್ ಇನ್ನೂ ಮುಂದೆ ಎಲ್ಲ 16 ಡಿಸ್ಟ್ರಿಕ್ಟ್ಸಲ್ಲೂ ಇದೇ ಥರ
ಸಕ್ಸಸ್ಫುಲ್ಲಾಗಿ ನಾವು ಕ್ಯಾಂಪ್ಸ್ ಮತ್ತು ಇವೆಂಟ್ನ ಆರ್ಗನೈಸ್ ಮಾಡ್ತೀವಿ. ಥ್ಯಾಂಕ್ ಯು. ಎಷ್ಟು ಸ್ಟೇಟಲ್ಲಿ ಇದೆ ಅದೆಲ್ಲ ಸ್ವಲ್ಪ ಸ್ಟೇಟ್ಸ್ ಟೋಟಲಿ 31 ಸ್ಟೇಟ್ಸಲ್ಲಿ ವಾಕ್ ಆಫ್ ಇಂಡಿಯಾ ಇದೆ. ಅದರಲ್ಲಿ ವಾಕ್ ಆಫ್ ಕರ್ನಾಟಕ ಒಂದು ಆ್ಯಂಡ್ ನಮ್ಮ ಒಂದು